ಓಕೆ, ನಾನೇ ಮಾಡ್ತೀನಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಗೋಪಿ ಜನವಲ್ಲಭ ಗಿರಿವರಧಾರಿ. ಯಶೋಧನಂದನ ವ್ರಜ ಜನರಂಜನ. ಯಶೋಧ ನಂದನ ವ್ರಜ ಜನರಂಜನ. ಯಮುನಾ ತೀರಾವನ್ನಚಾರಿ. ಯಮುನಾ ತೀರಾವನ್ನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು
ಅಷ್ಟಪ್ರಾಯೇಷು ಭದ್ರೇಷು ದೇವ್ರ ಪ್ರಸಾದ ಭೋಗ ಮಾಡ್ತಾರೆ ಮಾಡ್ಬಿಟ್ಟು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಶ್ಲೋಕೆ ಭವತಿ ನೈಷ್ಟಿಕಿ ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 7 ಶ್ಲೋಕ 37 ಹೌದು. ಲೋಕಪಾಲ ಊಚುಃ ದೃಷ್ಟಃ ಕಿಂ ನೋ ದೃಗ್ಭಿರ್ ಅಸದ್ಗ್ರಹೈಸ್ತ್ವಂ ಪ್ರತ್ಯಗ್ದ್ರಷ್ಟಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹೇಷ ಭವದೀಯ ಹಿ ಭೂಮಾನ್ ಯಸ್ತ್ವಂ ಷಷ್ಟ ಪಂಚಭಿರ್ಭಾಸಿ ಭೂತೈಃ ಪಂಚಭಿರ್ಭಾಸಿ ಭೂತೈಃ ಲೋಕಪಾಲ ಊಚುಃ ಊಚುಃ ದೃಷ್ಟಃ ಕಿಂ ನೋ ದೃಗ್ಭಿರ್ ಅಸದ್ಗ್ರಹೈಸ್ತ್ವಂ ದೃಷ್ಟಃ ಕಿಂ ನೋ ದೃಗ್ಭಿರಸದ್ಗ್ರಹೈಸ್ತ್ವಂ ಪ್ರತ್ಯಗ್ದ್ರಷ್ಟಾ ದೃಶ್ಯತೆ ಯೇನ ವಿಶ್ವಂ ಪ್ರತ್ಯಗ್ದ್ರಷ್ಟಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹೇಷ ಭವದೀಯ ಹಿ ಭೂಮನ್ ಮಾಯಾ ಹೇಷ ಭವದೀಯ ಹಿ ಭೂಮನ್ ಯಸ್ತ್ವಂ ಷಷ್ಟ ಪಂಚಭಿರ್ಭಾಸಿ ಭೂತೈಃ ಯಸ್ತ್ವಂ ಷಷ್ಟಃ ಪಂಚಭಿರ್ಭಾಸಿ ಭೂತೈಃ. ಭಕ್ತರು ಯಾರು ಓದ್ತೀರಾ ಓದಿ. ಲೋಕಪಾಲಾವೂಚುಃ ದೃಷ್ಟ್ವಾ ಕಿಂ ನೋ ದೃಗ್ಭಿಃ ಅಸದ್ಗ್ರಹೈಸ್ತ್ವಂ ಪ್ರತ್ಯಗ್ದ್ರಷ್ಟಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹಿ ಏಷಾ ಭವದೀಯಾ ಹಿ ಭೂಮಾನ್ ಯಸ್ತ್ವಂ ಷಷ್ಟಿಃ ಪಂಚಭಿಃ ಭಾಸಿ ಭೂತೈಃ. ಹರೇ ಕೃಷ್ಣ ಪ್ರಭು. ಲೋಕಪಾಲಾವೂಚುಃ ದೃಷ್ಟ್ವಾ ಕಿಂ ನೋ ದೃಗ್ಭರಸದ್ಗ್ರಹಸ್ತ್ವಂ ಪ್ರತ್ಯಗ್ದೃಷ್ಟಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹೇಷಾ ಭವದೀಯ ಹಿ ಭೂಮನ್ ಯಸ್ತ್ವಂ ಷಷ್ಟ ಪಂಚಭಿರ್ಭಾಸಿ ಭೂತೈಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಲೋಕಪಾಲಾವೂಚುಃ ದೃಷ್ಟಃ ಕಿಂ ನೋ ದೃಗ್ಭಿರಸದ್ಗ್ರಹಸ್ತ್ವಂ ಅಸ್ತ್ವಂ ಪ್ರತ್ಯಗ್ದ್ರಷ್ಟಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹೇಷಾ ಭವದೀಯಾ ಹಿ ಭೂಮನ್ ಯಸ್ತ್ವಂ ಷಷ್ಟಃ ಪಂಚಭಿರ್ಭಾಸಿ ಭೂತೈಃ. ಹರೇ ಕೃಷ್ಣ ಪ್ರಭುಜಿ. हरे कृष्ण प्रभु जी। लोकपालावूचो दृष्ट्वा किं नो दग्धिरसद्ग्रहस्त्वं प्रत्यग्द्रष्टा दृश्यते येन विश्वं माया हेष भवदीय हि भूमान् यस्त्वं षष्ठ पंचभिर्भासि भूतैः. हरे कृष्ण. हरे कृष्ण प्रभु जी. लोकपाला ऊचुः दृष्टा किं नो दृग्भरसत् ग्रहैस्त्वं प्रत्यग्द्रष्टा दृश्यते येन विश्वं माया हेषा भवदीया हि भूमान् यस्त्वं षष्ठः पंचभिर्भासि भूतैः. हरे कृष्ण प्रभु जी. धन्यवाद. हरे कृष्ण प्रभु. हरे कृष्ण प्रभु. ಹರೇ ಕೃಷ್ಣ ಓದಿ ಮಾತಾಡಿ. ಪದ ಅರ್ಥ ಓದುವ ಪ್ರಭು. ಶ್ಲೋಕ ಓದಿದ್ರಾ? ಪದ ಅರ್ಥ ಓದು. ಲೋಕಪಾಲ ಊಚು
दृष्ट किं नो दृग्विरसग्रस्तें प्रत्यादृष्टा दृश्यते येन विश्वं माया एष भवद्या हि भूमान् यस्यां षष्ठ पञ्चराशिभूते। हरे कृष्ण प्रभु। धन्यवाद। हरे कृष्ण हरे कृष्ण। लोकपालाः ಲೋಕಪಾಲಾಹ ವಿಭಿನ್ನ ಲೋಕಗಳ ಪಾಲಕರು. ವಿಭಿನ್ನ ವಿಭಿನ್ನ ಲೋಕಗಳ ಲೋಕಗಳ ಪಾಲಕರು ಊಚುಹು ಹೇಳಿದರು. ಊಚುಹು ಊಚುಹು ಹೇಳಿದರು. ಹೇಳಿದರು. ದೃಷ್ಟಃ ಕಾಣಲ್ಪಟ್ಟಿದೆ. ದೃಷ್ಟಃ ದೃಷ್ಟಃ ಕಾಣಲ್ಪಟ್ಟಿದೆ. ಕಿಂ ಏನು. ಕಿಂ ಏನು. ಕಿಂ ಏನು. ನಹ ನಮ್ಮಿಂದ. ನಹ ನಮ್ಮಿಂದ. ದೃಗ್ಭಿಹಿ ಭೌತಿಕ ಇಂದ್ರಿಯಗಳಿಂದ. ದೃಗ್ಭಿಹಿ ಭೌತಿಕ ಇಂದ್ರಿಯಗಳಿಂದ. ಅಸದ್ಗ್ರಹೈಹಿ ಅಸದ್ಗ್ರಹೈಹಿ ವಿಶ್ವಾಭಿವ್ಯಕ್ತಿಯನ್ನು ಪ್ರಕಟಿಸುವ. ವಿಶ್ವಾಭಿವ್ಯಕ್ತಿಯನ್ನು ಪ್ರಕಟಿಸುವ. ತ್ವಂ ನೀನು. ತ್ವಂ ನೀನು. ಪ್ರತ್ಯಕ್ ದ್ರಷ್ಟ ಅಂತರಂಗ ಸಾಕ್ಷಿಯು. ದೃಷ್ಟ ಅಂತರಂಗ ಸಾಕ್ಷಿಯು. ದೃಶ್ಯತೆ ನೋಡಲಾಗಿದೆ. ದೃಶ್ಯತೆ ನೋಡಲಾಗಿದೆ. ಏನ ಯಾರಿಂದ. ಯಾರಿಂದ. ವಿಶ್ವಂ ವಿಶ್ವವನ್ನು. ವಿಶ್ವವನ್ನು. ಮಾಯಾ ಭೌತಿಕ ಜಗತ್ತು. ಮಾಯಾ ಭೌತಿಕ ಜಗತ್ತು. ಹಿ ಏಕೆಂದರೆ. ಏಕೆಂದರೆ. ಏಷ ಇದು. ಏಷ ಇದು. ಭವದೀಯ ತಮ್ಮ. ಭವದೀಯ ತಮ್ಮ. ಹಿ ಖಂಡಿತವಾಗಿಯೂ. ಖಂಡಿತವಾಗಿಯೂ. ಭೂಮನ್ ವಿಶ್ವಯುಕ್ತನೇ. ಭೂಮನ್ ವಿಶ್ವಯುಕ್ತನೇ. ಯಹ ಏಕೆಂದರೆ. ಏಕೆಂದರೆ. ತ್ವಂ ನೀನು. ಷಷ್ಠಃ ಆರನೆಯ. ಆರನೆಯ. ಪಂಚಭಿ ಐದು. ಪಂಚಭಿ ಐದು. ಭಾಸಿ ತೋರುತ್ತೀಯೇ. ತೋರುತ್ತೀಯೇ. ಭೂತೈಹಿ ಮೂಲಾಂಶಗಳಿಂದ. ಮೂಲಾಂಶಗಳಿಂದ. ವಿವಿಧ ಲೋಕಪಾಲಕರು ಹೀಗೆ ನುಡಿದರು. ಪ್ರಿಯ ಪ್ರಭುವೇ, ನಮ್ಮ ನೇರವಾದ ಗ್ರಹಿಕೆಗೆ ನಿಲುಕುವುದನ್ನು ಮಾತ್ರ ನಾವು ನಂಬುತ್ತೇವೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ನಿನ್ನನ್ನು ನಮ್ಮ ಭೌತಚಕ್ಷುಗಳಿಂದ ನೋಡುತ್ತಿದ್ದೇವೆಯೇ ಎನ್ನುವುದೇ ನಮಗೆ ತಿಳಿಯುತ್ತಿಲ್ಲ. ನಮ್ಮ ಭೌತ ಇಂದ್ರಿಯಗಳಿಂದ ನಾವು ಕೇವಲ ವಿಶ್ವದ ಸೃಷ್ಟಿ ಸಮಸ್ತವನ್ನು ಗ್ರಹಿಸಬಲ್ಲೆವು. ನೀನಾದರೋ ಪಂಚಭೂತಗಳಿಗೆ ಅತೀತನಾಗಿ ಆರನೆಯವನಾಗಿರುವೆ. ಆದ್ದರಿಂದ ನಿನ್ನನ್ನು ಭೌತ ಪ್ರಪಂಚದ ಸೃಷ್ಟಿಯಾಗಿಯೇ ನಾವು ನೋಡುತ್ತಿದ್ದೇವೆ. ವಿವಿಧ ಲೋಕಪಾಲಕರು ಹೀಗೆ ನುಡಿದರು. ಪ್ರಿಯ ಪ್ರಭುವೇ, ನಮ್ಮ ನೇರವಾದ ಗ್ರಹಿಕೆಗೆ ನಿಲುಕುವುದನ್ನು ಮಾತ್ರ ನಾವು ನಂಬುತ್ತೇವೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ನಿನ್ನನ್ನು ನಮ್ಮ ಭೌತಚಕ್ಷುಗಳಿಂದ ನೋಡುತ್ತಿದ್ದೇವೆ ಎನ್ನುವುದೇ ನಮಗೆ ತಿಳಿಯುತ್ತಿಲ್ಲ. ನಮ್ಮ ಭೌತ ಇಂದ್ರಿಯಗಳಿಂದ ನಾವು ಕೇವಲ ವಿಶ್ವದ ಸೃಷ್ಟಿ ಸಮಸ್ತವನ್ನು ಗ್ರಹಿಸಬಲ್ಲೆವು. ನೀನಾದರೋ ಪಂಚಭೂತಗಳಿಗೆ ಅತೀತನಾಗಿ ಆರನೆಯವನಾಗಿರುವೆ. ಆದ್ದರಿಂದ ನಿನ್ನನ್ನು ಭೌತ ಪ್ರಪಂಚದ ಸೃಷ್ಟಿಯಾಗಿಯೇ ನಾವು ನೋಡುತ್ತಿದ್ದೇವೆ. ಭಾವಾರ್ಥ ಯಾರಾದ್ರೂ ಓದಿ. ಓದ್ತೀನಿ ಗುರುಜಿ. ಹರೇ ಕೃಷ್ಣ. ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ವಿವಿಧ ಲೋಕಪಾಲಕರು ನಿಶ್ಚಯವಾಗಿಯೂ ಭೌತಿಕವಾಗಿ ಸುಸಂಪನ್ನರು ಹಾಗೂ ಗರ್ವಿಷ್ಠರು. ಅಂತಹವರು ಭಗವಂತನ ದಿವ್ಯವೂ ನಿತ್ಯವೂ ಆದ ರೂಪವನ್ನು ಅರಿಯುವುದು ಸಾಧ್ಯವಿಲ್ಲ. ಯಾರು ತಮ್ಮ ಕಣ್ಣುಗಳಿಗೆ ಭಗವತ್ ಪ್ರೇಮವೆಂಬ ಅಂಜನವನ್ನು ಹಚ್ಚಿಕೊಂಡಿದ್ದಾರೆಯೋ
ಅವರು ಮಾತ್ರ ತಮ್ಮ ಕಾರ್ಯ ಚಟುವಟಿಕೆಗಳ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವೋತ್ತಮ ಪರಮಪುರುಷನನ್ನು ಕಾಣಬಲ್ಲರು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಕುಂತಿ ಮಾಡಿದ ಪ್ರಾರ್ಥನೆಗಳಲ್ಲಿಯೂ ಭಾಗವತ 1.8.26 ಅಕಿಂಚನ ಗೋಚರಂ ಆಗಿರುವವರು, ಅಂದರೆ ಲೌಕಿಕವಾಗಿ ಅಹಂಕಾರದಿಂದ ಉಬ್ಬಿ ಹೋಗಿಲ್ಲದವರು ಮಾತ್ರವೇ ದೇವೋತ್ತಮ ಪರಮಪುರುಷನನ್ನು ಕಾಣಬಲ್ಲರು. ಇತರರು ಭ್ರಾಂತಿ ಪರವಶವರಾಗಿ ಪರಮ ಸತ್ಯವನ್ನು ಕುರಿತು ಆಲೋಚನೆ ಕೂಡ ಮಾಡಲಾರರು ಎಂದು ಹೇಳಿದೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಇನ್ನೊಂದು ಓದ್ಬೇಡ, ಇನ್ನೊಂದು ಶ್ಲೋಕ. ಯೋಗೇಶ್ವರ ಊಚುಹು ಪ್ರೇಯಾನ್ನತೆ ಅನ್ಯೋ ಅಸ್ತಿ ಅಮುತಸ್ತ್ವಯಿ ಪ್ರಭೋ ವಿಶ್ವಾತ್ಮನೀಕ್ಷೇನ ಪೃಥಗ್ನ ಆತ್ಮನಃ ಅಥಾಪಿ ಭಕ್ತೇಶ ತಯೋಪಧಾವತಾಂ ಅನನ್ಯ ವೃತ್ಯಾನುಗ್ರಹಾಣ ವತ್ಸಲ. ಯೋಗ ಈಶ್ವರಾಹ ಮಹಾಯೋಗಿಗಳು ಊಚುಹು ಹೇಳಿದರು, ಪ್ರೇಯಾನ್ ಬಹುಪ್ರಿಯನು, ನ ಅಲ್ಲ, ತೇ ನಿನಗಿಂತ, ಅನ್ಯಃ ಮತ್ತೊಬ್ಬನು, ಅಸ್ತಿ ಇದ್ದಾನೆ, ಅಮುತಃ ಅದರಿಂದ, ತ್ವಯಿ ನಿನ್ನಲ್ಲಿ, ಪ್ರಭೋ ಪ್ರಭುವೆ, ವಿಶ್ವ ಆತ್ಮನಿ ಸಕಲ ಜೀವಿಗಳ ಪರಮಾತ್ಮನಲ್ಲಿ, ಈಕ್ಷೆ ನೋಡುತ್ತಾರೆ, ನ ಇಲ್ಲ, ಪೃಥಕ್ ಭಿನ್ನವಾಗಿ, ಯಹ ಯಾರು, ಆತ್ಮನಃ ಜೀವಿಗಳ, ಅತ ಅಪಿ ಇನ್ನೂ ಹೆಚ್ಚಾಗಿ, ಭಕ್ತಿಯ ಭಕ್ತಿಯಿಂದ, ಈಶಾ ಪ್ರಭುವೆ, ದಯ ಅದರಿಂದ, ಉಪಧಾವತಾಂ ಆರಾಧಿಸುವವರ, ಅನನ್ಯ ವೃತ್ಯ ವಿಫಲವಾಗದ, ಅನುಗ್ರಹಾಣ ಅನುಗ್ರಹಿಸು, ವತ್ಸಲ ಅನುಗ್ರಹಕಾರಕ ಪ್ರಭುವೇ. ಅನುವಾದ: ಯೋಗಿ ಶ್ರೇಷ್ಠರು ಹೇಳಿದರು, ಪ್ರಿಯ ಪ್ರಭುವೆ, ಯಾರು ನಿನ್ನನ್ನು ತಮಗಿಂತ ಬೇರೆಯಲ್ಲ ಎಂದು ನೋಡುವರೋ, ಎಲ್ಲ ಜೀವಿಗಳಲ್ಲಿಯೂ ನೆಲೆಸಿರುವ ಪರಮಾತ್ಮನೇ ನೀನು ಎಂದು ಅರಿತಿರುವರೋ ಅವರು ನಿಜವಾಗಿಯೂ ನಿನಗೆ ಪರಮ ಪ್ರಿಯರು. ನಿನ್ನನ್ನು ಪ್ರಭುವೆಂದು ತಮ್ಮನ್ನು ದಾಸರೆಂದು ಒಪ್ಪಿಕೊಂಡು ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರ ಬಗೆಗೆ ನೀನು ವಿಶೇಷವಾಗಿ ಒಲವು ಹೊಂದುತ್ತೀಯೆ. ನಿನ್ನ ಕೃಪೆಯು ಯಾವಾಗಲೂ ಅವರ ಪರವಾಗಿರುತ್ತದೆ. ಯೋಗಿ ಶ್ರೇಷ್ಠರು ಹೇಳಿದರು, ಪ್ರಿಯ ಪ್ರಭುವೇ, ಯಾರು ನಿನ್ನನ್ನು ತಮಗಿಂತ ಬೇರೆಯಲ್ಲ ಎಂದು ನೋಡುವರೋ, ಎಲ್ಲ ಜೀವಿಗಳಲ್ಲಿಯೂ ನೆಲೆಸಿರುವ ಪರಮಾತ್ಮನೇ ನೀನು ಎಂದು ಅರಿತುವರೋ ಅವರು ನಿಜವಾಗಿಯೂ ನಿನಗೆ ಪರಮ ಪ್ರಿಯರು. ನಿನ್ನನ್ನು ಪ್ರಭುವೆಂದು ತಮ್ಮನ್ನು ದಾಸರೆಂದು ಒಪ್ಪಿಕೊಂಡು ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರ ಬಗೆಗೆ ನೀನು ವಿಶೇಷವಾಗಿ ಒಲವು ಹೊಂದಿರುತ್ತೀಯೆ. ನಿನ್ನ ಕೃಪೆಯು ಯಾವಾಗಲೂ ಅವರ ಪರವಾಗಿರುತ್ತದೆ.
ಭಾವಾರ್ಥ ಓದಿ ಇನ್ಯಾರನ್ನ ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಧ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅದ್ವೈತಿಗಳು ಯೋಗಿಶ್ರೇಷ್ಠರು ದೇವೋತ್ತಮ ಪರಮಪುರುಷನು ಒಬ್ಬನೇ ಎಂದು ತಿಳಿದಿದ್ದಾರೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ. ಈ ಏಕತೆಯು ಒಬ್ಬ ಜೀವಿಯು ದೇವೋತ್ತಮ ಪರಮಪುರುಷನು ಎಲ್ಲ ರೀತಿಗಳಿಂದಲೂ ಸಮಾನ ಎಂಬರ್ಥದ ತಪ್ಪು ತಿಳುವಳಿಕೆ ಇಲ್ಲ. ಈ ಏಕತೆಯು ಭಗವದ್ಗೀತೆಯಲ್ಲಿ ವರ್ಣಿಸಿ ಸ್ಥಿರೀಕರಿಸುವ ಪರಿಶುದ್ಧ ಜ್ಞಾನವನ್ನು ಆಧರಿಸಿದೆ. 7ನೇ ಅಧ್ಯಾಯ 17ನೇ ಶ್ಲೋಕ. ಪ್ರಿಯೋ ಹಿ ಜ್ಞಾನನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಭಗವಂತನು ಹೇಳುತ್ತಾನೆ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿದವರು, ಕೃಷ್ಣ ಪ್ರಜ್ಞೆ ವಿಜ್ಞಾನವನ್ನು ಬಲ್ಲವರು ನನಗೆ ತುಂಬಾ ಪ್ರಿಯರು ಮತ್ತು ತಾನೂ ಅವರಿಗೆ ತುಂಬಾ ಪ್ರಿಯನು. ಭಗವದ್ ವಿಜ್ಞಾನವನ್ನು ಸಮರ್ಪಕವಾಗಿ ಬಲ್ಲವರಿಗೆ ಸಕಲ ಜೀವಿಗಳು ದೇವೋತ್ತಮನ ಪರಾಶಕ್ತಿ ಎಂದು ಗೊತ್ತಿರುತ್ತದೆ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಇದನ್ನು ನಿರೂಪಿಸಿದೆ. ಭೌತ ಶಕ್ತಿಯು ಕೆಳಮಟ್ಟದ್ದು, ಜೀವಿಗಳಾದರೂ ಮೇಲ್ಮಟ್ಟದ ಶಕ್ತಿಯೂ ಶಕ್ತನೂ ಬೇರೆ ಬೇರೆ ಅಲ್ಲ. ಅದರಿಂದಲೇ ಶಕ್ತನ ಗುಣಗಳೇ ಶಕ್ತಿಯಲ್ಲೂ ಇವೆ. ದೇವೋತ್ತಮ ಪರಮಪುರುಷನ ಪೂರ್ಣ ಜ್ಞಾನವಿರುವವರು ಅವನ ವಿವಿಧ ಶಕ್ತಿಗಳನ್ನು ತಮ್ಮ ನಿಜ ಸ್ವರೂಪ ಸ್ಥಿತಿಯನ್ನು ಚೆನ್ನಾಗಿ ಅರಿತವರು ನಿಜವಾಗಿಯೂ ಭಗವಂತನ ಪ್ರಿಯರಾಗಿರುತ್ತಾರೆ. ಆದರೆ ಪರಮಪುರುಷನ ಕುರಿತ ಜ್ಞಾನದ ಪರಿಚಯವಿಲ್ಲದಿದ್ದರೂ ಸದಾಕಾಲ ಪ್ರೇಮದಿಂದಲೂ ಶ್ರದ್ಧೆಯಿಂದಲೂ ಭಗವಂತನನ್ನು ಕುರಿತು ಆಲೋಚಿಸುವವರು. ಅವರು ಅತ್ಯಂತ ಶ್ರೇಷ್ಠನು, ತಾನು ಅವನ ವಿಭಿನ್ನಾಂಶಗಳೆಂದು ಅವನ ನಿತ್ಯ ಸೇವಕರೆಂದು ಭಾವಿಸುವರು ಅವನಿಗೆ ಇನ್ನೂ ಹೆಚ್ಚು ಪ್ರಿಯರಾಗುತ್ತಾರೆ. ಅವನ ಹೆಚ್ಚಿನ ಒಲವನ್ನು ಸಂಪಾದಿಸುತ್ತಾರೆ. ಈ ಶ್ಲೋಕದಲ್ಲಿ ಒಂದು ವಿಶೇಷವೆಂದರೆ ಇಲ್ಲಿ ಭಗವಂತನನ್ನು ವತ್ಸಲ ಎಂದು ಕರೆದಿರುವುದು. ವತ್ಸಲ ಎಂದರೆ ಯಾವಾಗಲೂ ಒಲವನ್ನು ಹೊಂದಿರುವವನು ಎಂದರ್ಥ. ಭಕ್ತವತ್ಸಲ ಎನ್ನುವುದು ಭಗವಂತನ ಹೆಸರು. ಅವನು ಭಕ್ತರ ಬಗೆಗೆ ಯಾವಾಗಲೂ ಒಲವನ್ನು ಹೊಂದಿದ್ದು ಭಕ್ತವತ್ಸಲನಾಗಿರುತ್ತಾನೆ. ವೈದಿಕ ಸಾಹಿತ್ಯದಲ್ಲಿ ಎಲ್ಲಿಯೂ ಅವನನ್ನು ಜ್ಞಾನಿವತ್ಸಲ ಎಂದು ಕರೆದಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇದು ಆಡಿಯೋ ಸರಿಯಾಗಿದೆಯಾ? ಇಲ್ಲಿ ಕೇಳ್ತಾ ಇದೆಯಾ ನಾನು ಮಾತಾಡೋದು ಸ್ಪಷ್ಟವಾಗಿ? ಪ್ರಭುಜಿ ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ. ಏನಾದ್ರೂ ಇದ್ರೆ ಹೇಳಿ, ಮಧ್ಯದಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. ವಿವಿಧ ಲೋಕಪಾಲಕರು ಹೀಗೆ ನುಡಿದರು, ಪ್ರಿಯ ಪ್ರಭುವೇ, ನಮ್ಮ ನೇರವಾದ ಗ್ರಹಿಕೆಗೆ ನಿಲುಕುವುದನ್ನು ಮಾತ್ರ ನಾವು ನಂಬುತ್ತೇವೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ನಿನ್ನನ್ನು ನಮ್ಮ ಭೌತ ಚಕ್ಷುಗಳಿಂದ ನೋಡುತ್ತಿದ್ದೇವೆ ಎನ್ನುವುದೇ ನಮಗೆ ತಿಳಿಯುತ್ತಿಲ್ಲ. ನಮ್ಮ ಭೌತ ಇಂದ್ರಿಯಗಳಿಂದ ನಾವು ಕೇವಲ ವಿಶ್ವದ ಸೃಷ್ಟಿ ಸಮಸ್ತವನ್ನು ಗ್ರಹಿಸಬಲ್ಲೆವು. ನೀನಾದರೋ ಪಂಚಭೂತಗಳಿಗೆ ಅತೀತನಾಗಿ ಆರನೆಯವನಾಗಿರುವೆ. ಆದ್ದರಿಂದ ನಿನ್ನನ್ನು ಭೌತ ಪ್ರಪಂಚದ ಸೃಷ್ಟಿಯಾಗಿಯೇ ನಾವು ನೋಡುತ್ತಿದ್ದೇವೆ. ಯೋಗಿ ಶ್ರೇಷ್ಠರು ಹೇಳಿದರು, ಪ್ರಿಯ ಪ್ರಭುವೆ, ಯಾರು ನಿನ್ನನ್ನು ತಮಗಿಂತ ಬೇರೆಯಲ್ಲ ಎಂದು ನೋಡುವರೋ, ಎಲ್ಲ ಜೀವಿಗಳಲ್ಲಿಯೂ ನೆಲೆಸಿರುವ ಪರಮಾತ್ಮನೇ ನೀನು ಎಂದು ಅರಿತಿರುವರೋ ಅವರು ನಿಜವಾಗಿಯೂ ನಿನಗೆ ಪರಮ ಪ್ರಿಯರು. ನಿನ್ನನ್ನು ಪ್ರಭುವೆಂದು ತಮ್ಮನ್ನು ದಾಸರೆಂದು ಒಪ್ಪಿಕೊಂಡು ಭಕ್ತಿ ಸೇವೆ ನಿರತರಾಗಿರುವ ಬಗೆಗೆ ನೀನು ವಿಶೇಷವಾಗಿ ಒಲವು ಹೊಂದಿರುತ್ತೀಯೆ. ನಿನ್ನ ಕೃಪೆಯು ಯಾವಾಗಲೂ ಅವರ ಪರವಾಗಿರುತ್ತದೆ. ಸೊ ಈಗ ಲೋಕಪಾಲರು ಮಹಾಯೋಗಿಗಳು ಅವರ ಪ್ರಾರ್ಥನೆ ಅಂತ ನೋಡ್ತಾ ಇದ್ದೇವೆ. ಸೊ ಲೋಕಪಾಲ ಅಂದ್ರೆ ಪ್ರತಿಯೊಂದು ಲೋಕಕ್ಕೆ ಎಷ್ಟು ಲೋಕಗಳಿದೆ, ಎಷ್ಟು ಲೋಕಗಳಿದೆ ನಮ್ಮ ಭೌತಿಕ ಬ್ರಹ್ಮಾಂಡದಲ್ಲಿ? ಯಾರಾದ್ರೂ ಹೇಳ್ಬೋದು? ಸೊ 14 ಲೋಕಗಳು. 14. ಓಕೆ. ಇಲ್ಲಾಂದ್ರೆ ಮೇಲಿನ ಲೋಕಗಳು, ಮಧ್ಯೆ ಲೋಕಗಳು, ಕೆಳಗಿನ ಲೋಕಗಳು. ಸೊ ಅವರನ್ನ ನೆನಪಿಸ್ತೀರಾ ಯಾವ್ದ್ಯಾವ್ದು ಅಂತ? 14 ಲೋಕಗಳು.
ಸೊ ನಾವಿರೋದು ಭೂಲೋಕ. ಸೊ ನಮ್ಮ ಮೇಲೆ ಭೂವರ್ಲೋಕ, ಭೂಭುವ ಸ್ವ, ಮತ್ತೆ ಸ್ವರ್ಗಲೋಕ, ಮತ್ತೆ ಜನಲೋಕ, ತಪೋಲೋಕ, ಸತ್ಯಲೋಕ. ಮೇಲೆ ನಮ್ಮ ಮೇಲೆ 6 ಲೋಕಗಳಿವೆ, ನಾವು 7ನೇದು. ಮತ್ತೆ ಕೆಳಗೆ ಅತಲ, ವಿತಲ, ಸ್ಥಳ, ಪತಾಳ, ತಳ, ತಲಾತಲ, ರಸಾತಲ. ಸೊ ಇದು ಕೆಳಗೆ ನಮ್ಮ ಲೋಕ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಲೋಕದ ಲೋಕಪಾಲರು ಅಂದ್ರೆ ಈ ಒಂದೊಂದು ಲೋಕಕ್ಕೂ ಒಂದು ಅಧಿದೇವತೆ ಇದ್ದಾರೆ. ಸೊ ಅವರ ಪ್ರಾರ್ಥನೆ. ಸೊ ಹೇಳ್ತಾರೆ ನಮ್ಮ ವಿಜ್ಞಾನಿಗಳು, ನಾವು ಹೋಗ್ತಾ ಇದ್ದೀವಿ ಚಂದ್ರಯಾನ ಹೋಗ್ತಾ ಇದ್ದೀವಿ, ಇಲ್ಲಾಂದ್ರೆ ಇನ್ನೊಂದು ಬುಧ ಗ್ರಹ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿ ಯಾರು ಜೀವಿಗಳಿಲ್ಲ ಅಂತ. ಸೊ ಶ್ರೀಲ ಪ್ರಭುಪಾದರು ಆಚಾರ್ಯರು ಹೇಳೋದು, ಈಗ ಇಲ್ಲಿ ಗವರ್ನರ್, ಲೋಕಪಾಲ ಅಂದ್ರೆ ಅದರ ಅಧಿದೇವತೆ, ಅದರ ನಾಯಕರು. ಸೊ ಅವರಿದ್ದಾರೆ ಅಂದ್ರೆ ಅವ್ರ ಪ್ರಜೆಗಳಿರ್ಲೇಬೇಕು. ಪ್ರಜೆಗಳಿಲ್ಲದೆ ಎಂತ ನಾಯಕರು, ಎಂತ ರಾಜರು ಸಾಧ್ಯ ಇಲ್ಲ. ಸೊ ಹಾಗೆ ಇದನ್ನ ಒಪ್ಪೋದು ತುಂಬಾ ಕಷ್ಟ ಆಗುತ್ತೆ ನಮಗೆ. ಧರ್ಮಶಾಸ್ತ್ರದ ಪ್ರಕಾರ ಈ ತರ ಮೇಲೆ ಮೇಲೆ ಲೋಕಗಳಿವೆ. ಆ ಲೋಕದ ಇದರಲ್ಲಿ ಸ್ತರದಲ್ಲಿ ಎಷ್ಟೋ ಈ ತರ ದೇವತೆಗಳು ಅದನ್ನ ಹೊಣೆಗಾರಿಕೆ, ಜವಾಬ್ದಾರಿ ವಹಿಸಿದ್ದಾರೆ. ಭಗವದ್ಗೀತೆ ಕೃಷ್ಣ ಹೇಳ್ತಾರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಸೊ ಸೂರ್ಯಲೋಕದ ಲೋಕಪಾಲ ಸೂರ್ಯದೇವರಿದ್ದಾರೆ, ವಿವಸ್ವಾನ್ ಅವರ ಹೆಸರು. ಹಾಗೆ ಚಂದ್ರಲೋಕದಲ್ಲಿ ಸೋಮದೇವ ಇದ್ದಾರೆ. ಸೊ ಅವರಿದ್ದಾರೆ. ಆದರೆ ಅಲ್ಲಿಯ ರೀತಿಯ ದೇಹ ಸಂಯೋಜನೆ ಬೇರೆ ಬೇರೆ ಇರುತ್ತೆ, ವಾತಾವರಣ ಬೇರೆ ಬೇರೆ ಇರುತ್ತೆ. ಸೊ ನಮಗೆ ಇಲ್ಲಿ ಪ್ರಾಧಾನ್ಯವಾಗಿ ಭೂಮಿಯ ಇದು ಇರ್ಬೋದು, ಬೇರೆ ಕಡೆ ಗಾಳಿಯ ಇದು ಇರ್ಬೋದು, ಇನ್ನೊಂದು ಕಡೆ ಬೆಂಕಿಯ ಇದು ಇರ್ಬೋದು. ಸೂರ್ಯಗ್ರಹ ಅಂದ್ರೆ ಸಂಪೂರ್ಣ ಬೆಂಕಿಯಿಂದ ತುಂಬಿರೋದು. ಸೊ ಹಾಗೆ ಅವರ ದೇಹಗಳು ಕೂಡ ಬೆಂಕಿಯಿಂದ ಇದೆ. ಎಲ್ಲ ಲೋಕಗಳಿವೆ, ಆ ಲೋಕದ ನಿವಾಸಿಗಳಿದ್ದಾರೆ, ಮತ್ತೆ ಲೋಕಪಾಲಕರಿದ್ದಾರೆ. ಸೊ ಯಾವುದು ಇಲ್ಲಿ ಸುಮ್ಮನೆ ಹಾಗೆ ಏನು ಬೇಜವಾಬ್ದಾರಿಯಾಗಿ ಒಂದು ವ್ಯರ್ಥವಾಗಿ ಏನೋ ಒಂದು ಸೃಷ್ಟಿ ಆಗಿದೆ ಅಂತಲ್ಲ. ಪ್ರತಿಯೊಂದು ಕೂಡ ಭಗವಂತನ ನಿಯಂತ್ರಣದಲ್ಲಿದೆ. ಪ್ರತಿಯೊಂದು ಭಗವಂತನ ನಿಯಂತ್ರಣದಲ್ಲಿ. ಸೊ ಈ ಲೋಕಗಳಿದೆ, ಆ ಲೋಕಪಾಲರಿದ್ದಾರೆ. ಸೊ ಆದ್ರೆ ಪ್ರಭುಪಾದರು ನಮ್ಗೆ ಇಲ್ಲಿ ಅವರ ಪ್ರಾರ್ಥನೆ ಉಪಯೋಗಿಸ್ಕೊಂಡು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು, ಸಹಜ ಲೋಕಪಾಲ ಅಂದ್ರೆ ಅವರು ಆ ಸ್ಥಾನದಲ್ಲಿದ್ದಾರೆ ಅಂತ ಒಂದು ಅಹಂಕಾರ, ಒಂದು ಹೆಮ್ಮೆ, ಒಂದು ಗರ್ವ ಇರ್ಬೋದು. ಸೊ ಆತರ ನಾವು ಭಾವನೆಯಲ್ಲಿ ತನ್ಮಯರಾಗ್ಬಿಟ್ರೆ ನಮಗೆ ಭಕ್ತಿಯಲ್ಲಿ ನಮ್ಗೆ ಮುಂದುವರಿಸೋದು ಕಷ್ಟ ಆಗತ್ತೆ, ಅಭಿವೃದ್ಧಿ ಆಗೋದು ಕಷ್ಟ. ಸೊ ಅದನ್ನ ಅವರು ತಿಳಿಸ್ತಾ ಹೇಳೋದು, ಕುಂತಿದೇವಿ ಒಂದು ಸ್ತುತಿಯನ್ನು ಹೇಳ್ತಾರೆ. ಕುಂತಿದೇವಿ ಹೇಳೋದು ಭಾಗವತ 8ನೇ ಅಧ್ಯಾಯ 20ನೇ ಶ್ಲೋಕ. ಜನ್ಮೈಶ್ವರ್ಯ, ಯಾರಿಗೂ ಗೊತ್ತಾ ಈ ಶ್ಲೋಕ? ಜನ್ಮೈಶ್ವರ್ಯ. ಸೊ ಕುಂತಿದೇವಿಯವರು ಪ್ರಾರ್ಥನೆ ಮಾಡ್ತಾರೆ. ಬಹಳ ಸೊಗಸಾದ ಪ್ರಾರ್ಥನೆ. ಸೊ ಅದ್ರಲ್ಲಿ ಹೇಳೋದು, ಜನ್ಮೈಶ್ವರ್ಯ ಶ್ರುತ ಶ್ರೀವಿರ್ ಏದಮಾನ ಮದಹ ಪುಮಾನ್ ನೈವಾರ್ಹತಿ ಅಭಿದಾತುಂ ವೈ ತ್ವಾಂ ಅಕಿಂಚನ ಗೋಚರ. ಸೊ ಅವ್ರು ಹೇಳ್ತಾರೆ, ಕೃಷ್ಣ ನೀನು ಅಕಿಂಚನ ಅಂದ್ರೆ ಕಿಂಚನ ಏನೂ ಇಲ್ಲ, ಕಿಂಚಿತ್ತು ಕೂಡ ಇಲ್ಲ. ಕಿಂಚಿತ್ತು ಇಲ್ಲ ಅಂದ್ರೆ ಭೌತಿಕವಾಗಿ ಏನೂ ಇಲ್ಲ. ಸೊ ಅವರಿಗೆ ಗೋಚರಂ ಅಂದ್ರೆ ಅವರಿಗೆ ನೀನು ಗೋಚರನಾಗ್ತೀಯ, ಅವರಿಗೆ ನೀನು ಅರ್ಥ ಆಗುತ್ತೆ, ಅವರು ನಿನ್ನನ್ನು ಪಡೆಯಬಹುದು. ಆದ್ರೆ ಅದರ ವಿರುದ್ಧವಾಗಿ ಯಾರು? ಜನ್ಮೈಶ್ವರ್ಯ ಶ್ರುತ ಶ್ರೀವಿ ಏದಮಾನ ಮದಹ ಪುಮಾನ್. ಯಾವ ವ್ಯಕ್ತಿಗಳು ಮದಹ ಅಂದ್ರೆ ಅಹಂಕಾರದಿಂದ. ಯಾವ ರೀತಿಯ ಅಹಂಕಾರ ಅಂದ್ರೆ ನಮ್ಗೆ ಏನೋ ಇದೆ ನಮ್ಮ ಹತ್ರ ಅಂತ. ಜನ್ಮದಿಂದ ನಮ್ಗೆ ಅಹಂಕಾರ ಬರುತ್ತೆ. ನಾನು ಈ ಒಂದು ದೊಡ್ಡ ಕುಟುಂಬಕ್ಕೆ ಹುಟ್ಟದ್ದು, ಈ ಒಂದು ದೊಡ್ಡ ಜಾತಿಯಲ್ಲಿ ಹುಟ್ಟದ್ದು, ನಾನು ಈ ಒಂದು ದೊಡ್ಡ ದೇಶದಲ್ಲಿ ಹುಟ್ಟದ್ದು. ಸೊ ಬರುತ್ತೆ ಆತರ. ಜನ್ಮದಿಂದ ನಮಗೆ ಒಂದು ಇದು ಬರುತ್ತೆ. ಐಶ್ವರ್ಯ ಶ್ರೀಮಂತನಾದ್ರೆ ನನ್ನ ಹತ್ರ ಇಷ್ಟು ಹಣ ಇದೆ, ಸೊ ನಾನು ಇಷ್ಟು ದೊಡ್ಡ ವ್ಯಕ್ತಿ, ಜನ್ಮ ಐಶ್ವರ್ಯ. ಶ್ರುತ ಸ್ವಲ್ಪ ಜ್ಞಾನ, ನಾವೇನೋ ಒಂದು ವಿದ್ಯಾಭ್ಯಾಸ, ಈ ಡಿಗ್ರಿ ಪಡೆದ್ಬಿಟ್ರೆ, ಇನ್ನೊಂದು ಡಿಗ್ರಿ ಪಡೆದ್ಬಿಟ್ರೆ, ಡಬಲ್ ಡಿಗ್ರಿ, ಇಲ್ಲ ಒಂದು PhD. ಸೊ ಈ ತರ ಬೇರೆ ಬೇರೆ ಇದೆ. ಜನ್ಮ ಐಶ್ವರ್ಯ ಶ್ರುತ ನಾವಿಷ್ಟು ತಿಳ್ಕೊಂಡ್ಬಿಟ್ರೆ ಜನ್ಮ ಐಶ್ವರ್ಯ ಶ್ರುತ ಶ್ರೀ ಸೌಂದರ್ಯ. ಸೊ ಈ ರೀತಿ ಈ 4ರಲ್ಲಿ
ನಾಲ್ಕನೇನೋ ತಪ್ಪಲ್ಲ, ಇದೊಂದು ಒಳ್ಳೆ ಪುಣ್ಯ ಕಾರ್ಯದಿಂದನೇ ಸಿಗೋದಂಥದ್ದು. ಇದು ನಮ್ಮ ಹಿಂದೆಯ ಪುಣ್ಯ ಕಾರ್ಯದಿಂದ ಈ ಜನ್ಮದಲ್ಲಿ ಈ ದೇಹದಲ್ಲಿ ನಮ್ಗೆ ಇದೆಲ್ಲ ಪ್ರಾಪ್ತಿ ಆಗುತ್ತೆ. ಆದ್ರೆ ಇದರಿಂದ ನಾವೇನಾದ್ರೂ ಅಕಸ್ಮಾತ್ ಜನ್ಮ ಐಶ್ವರ್ಯ ಶುದ್ಧ ಶ್ರೀತಿರ್ ಏದಮಾನ ಮದ ಮತ್ತು ಬಂದ್ಬಿಟ್ರೆ ನಮ್ಗೆ, ಓಹ್ ನಾನು ಸ್ವಲ್ಪ ವಿಶೇಷವಾದ ವ್ಯಕ್ತಿ, ನಾನು ಎಷ್ಟೋ ಜನ ಸಾಮಾನ್ಯ ವ್ಯಕ್ತಿಗಳು ನಾನು ಸ್ವಲ್ಪ ವಿಶೇಷ, ನನ್ನಲ್ಲಿ ಏನೋ ಒಂದು ವಿಶೇಷ ಗುಣ ಇದೆ ಅಂತ ನಾನು ಅದರಲ್ಲಿ ನಂಬಿಕೊಂಡು ಆ ರೀತಿ ನಾನು ನನ್ನ ಅನಿಸಿಕೆಯಲ್ಲಿ ನಾನಿದ್ರೆ ಏದಮಾನ ಮದ ಅಪಮಾನ. ಸೊ ಅವಾಗೇನಾಗುತ್ತೆ, ಅವ್ರ ಕುತ್ತಿದೇವಿ ಹೇಳ್ತಾರೆ ನೈವಾರ್ಹತಿ ಅಭಿಧಾತುಂ ವೈ. ಸೊ ಹಾಗೆ ಆ ಭಾವನೆ ನಾನು ಸಿಕ್ಕಾಕೊಂಡ್ಬಿಟ್ರೆ, ಆ ಬಂಧನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಾನು, ಕೃಷ್ಣನೇ ನಿನ್ನನ್ನು ಒಂದು ಏನ್ ಹೇಳೋದು, ಪ್ರಾಮಾಣಿಕದಿಂದ ನಿನ್ನನ್ನು ನಾನು ನಿನಗೆ ಪ್ರಾರ್ಥನೆ ಮಾಡಕ್ಕಾಗ. ನೈವಾರತಿ ಅಭಿಧಾತುಂ ವೈ. ಸೊ ಹೇಳ್ತಾರೆ, ಸೊ ಜಪ ಮಾಡ್ತಾ ಇದ್ರು ನನಗೆ ಆ ಗರ್ವ ಇರೋದ್ರಿಂದ ನನಗೆ ಒಂದು ವಿನಮ್ರ ಭಾವದಿಂದ ಮಾಡಕ್ಕಾಗಲ್ಲ. ಚೈತನ್ಯ ಮಹಾಪ್ರಭು ನಮ್ಗೆ ಹೇಳೋದು ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾಹರಿ. ನಾವು ಜಪ ಮಾಡ್ಬೇಕು ಅಂದ್ರೆ ನಾವು ಸದಾ ಮಾಡ್ಬೇಕು ಕೀರ್ತನೆಯ ಸದಾಹರಿ. ಸೊ ಅದು ನಮ್ಮ ಪರಿಪೂರ್ಣತೆ. ಸೊ ಅದು ಬರ್ಬೇಕು ಅಂದ್ರೆ, ನಮ್ಗೆ ಹಂತಕ್ಕೆ ಬರ್ಬೇಕು ಅಂದ್ರೆ ನಾವ್ ಯಾವ ನೆಲೆಯಲ್ಲಿ ಇರ್ಬೇಕು ಅಂದ್ರೆ ತೃಣಾದಪಿ ಸುನೀಚೆ. ನಾನು ಒಂದು ಹುಲ್ಲು ಗಡ್ಡಿಗಿಂತ ನಾನು ಚಿಕ್ಕವನು ಅಂತ ನಾನು ಆ ಒಂದು ಜ್ಞಾನದಲ್ಲಿ ನಾನು ಇರ್ಬೇಕು. ಆದ್ರೆ ನಾನು ಈ ತರ ಅಹಂಕಾರದಲ್ಲಿದ್ರೆ ಎಲ್ಲಿ ಬರುತ್ತೆ ನನ್ನ ಜ್ಞಾನ? ನಾನು ವಿಶೇಷ ವ್ಯಕ್ತಿ, ನಾನು ಈ ತರ ಜನ್ಮ, ಈ ತರ ಐಶ್ವರ್ಯ, ಈ ತರ ನನ್ನ ವಿದ್ಯಾಭ್ಯಾಸ, ಈ ತರ ನನ್ನ ಸೌಂದರ್ಯ ಅಂತ ನಾನು ಮತ್ತಲ್ಲಿ ಏರಿದ್ರೆ ನನಗೆ ಎಲ್ಲಿ ತೃಣ, ಎಲ್ಲಿ ನಾನು ಈ ತರ ಚಿಕ್ಕವನು ಅಂತ ನಾನು ಭಾವಿಸೋದು. ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಸೊ ಇದು ಕಷ್ಟ ಆಗುತ್ತೆ ನಮ್ಗೆ. ಸೊ ಹಾಗೆ ಹೇಳೋದು, ನಾನು ಭಗವಂತನನ್ನು ಕರೆದ್ರು ನನಗೆ ಆ ಭಾವನೆ ಇರೋದು. ಭಾವನೆ ಅಂದ್ರೆ ಆ ಒಂದು ಅಸಹಾಯ ಸ್ಥಿತಿ ನಾವು ನೋಡ್ತೀವಲ್ಲ, ಯಾರು ಕರೆಯೋದು, ದ್ರೌಪದಿ ಕರೆದದ್ದು ಅಸಹಾಯ ಸ್ಥಿತಿ. ಅದರಲ್ಲಿ ಅಸಹಾಯ ಸ್ಥಿತಿಯಲ್ಲಿ ಅವರು ಗೋವಿಂದ ಅಂತ ಒಂದೇ ಸಲ ಕರೆದದ್ದು. ನಿಜ ಅದೇ ರೀತಿಯಲ್ಲಿ ಅಸಹಾಯ ಸ್ಥಿತಿಯಲ್ಲಿ ಅಜಾಮಿಳನ್ನು ಕೂಡ ಒಂದೇ ಸಲ ಸೊ ಅವರು ಆವಾಗ ಕರೆಯೋ ಇದ್ರ ಸಮಯದಲ್ಲಿ ಅವ್ರಿಗೆ ಭಾವನೆ, ನಾನು ವಿಶೇಷ ವ್ಯಕ್ತಿ, ನಾನು ಸ್ಪೆಷಲ್, ನಾನು ಅಂತ ಇಲ್ಲ. ಅವರು ಸಂಪೂರ್ಣ ಅಸಹಾಯಕರಾಗಿ ಸಂಪೂರ್ಣ ಕೃಷ್ಣನ ಅವಲಂಬಿಸಿ ಅವರು ಆ ಒಂದು ಕರೆ. ಸೊ ಹೇಳ್ತಾರೆ, ಒಂದ್ ಕಡೆ ಶಿಲ ಪ್ರಭುಪಾದರದು ಪ್ರವಚನದ ಸಮಯದಲ್ಲಿ ಈ ರೀತಿ ನಾವು ಭಾಗವತ ಹೇಗೆ ಶ್ಲೋಕದ ಮತ್ತೆ ರಿಪೀಟ್ ಮಾಡ್ತೇವೆ, ಮತ್ತೆ ಅನುವಾದ ಹೇಳ್ತೇವೆ, ಮತ್ತೆ ಅಲ್ಲಿ ಅವರ ಭಾವಾರ್ಥ ಮೊದಲಿಗೆ ಅಲ್ಲಿ ಇದ್ ಮಾಡುವಾಗ ಇನ್ನೊಮ್ಮಷ್ಟು ಪ್ರಿಂಟ್ ಆಗಿರ್ಲಿಲ್ವ ಏನೋ ಅನ್ಸುತ್ತೆ. ಅವರೊಬ್ಬರು ಶಿಷ್ಯರು ಅವ್ರು ಹೇಳ್ತಾರೆ, ಅಜಾಮಿಲನು ನಾರಾಯಣ ಅಂತ 3 ಸಲ ಕರೆದ್ರು ಅಂತ ಹೇಳ್ತಾರೆ. ಶಿಲ ಪ್ರಭುಪಾದರು ಹೇಳ್ತಾರೆ, ಇಲ್ಲ ಅಗತ್ಯ ಇಲ್ಲ, ನಾರಾಯಣನ ಹೆಸರನ್ನು 3 ಸಲ ಕರೆಯೋ ಅಗತ್ಯ ಇಲ್ಲ, ಒಂದೇ ಸಲ ಸಾಕು. ಯಾಕಂದ್ರೆ ಅಜಾಮಿಲನು ಆಕ್ಚುಲಿ ಕರೆದು ಒಂದೇ ಸಲ. ಅವರು ಅಜಾಮಿಲ ಅಷ್ಟೊಂದು ಅಸಹಾಯ ಸ್ಥಿತಿಯಲ್ಲಿ, ಅಷ್ಟೊಂದು ನಮ್ರತೆಯಲ್ಲಿ ಅವ್ರ ಭಗವಂತನನ್ನು ಕರೆದದ್ದು. ಆಕ್ಚುಲಿ ಅವ್ರು ಕರೆದ ಮೊದಲು ತಮ್ಮ ಮಗನಿಗೆ, ಆದ್ರೆ ಅವ್ರು ಕರೆದ ಒಂದು ಕೂಗಲ್ಲಿ ಅವನಿಗೆ ನಾರಾಯಣನ್ ಕೂಡ ನೆನಪು ಬಂತು. ಆ ಭಗವಂತನು ನನ್ನ ಆರಾಧ್ಯ ದೈವ, ಸೊ ನಾನು ಬಾಲ್ಯದಲ್ಲಿ ಪೂಜಿಸಿದ್ದು, ನಾನು ಆರಾಧಿಸಿದ್ದು ಅಂತ ಅವ್ರಿಗೆ ನೆನಪು ಕೂಡ ಅವಾಗ ಆಯ್ತು. ಆ ಒಂದು ರೀತಿಯ ಹೇಳ್ತಾರೆ, ಈ ಭಗವಂತನ ನಾಮ ಇದು ಒಂದು ಸಲ ಹೇಳಿದ್ರೆ ಕೂಡ ಅಷ್ಟು ಶಕ್ತಿ ಇದೆ. ಮತ್ತೆ ಒಂದು ಸಲ ಹೇಳೋದು ಎಷ್ಟು ಪಾಪಗಳು ಮಾಡೋದ್ರಿಂದ ಕೂಡ ನಮ್ಮನ್ನು ಮುಕ್ತಗೊಳಿಸ್ಬೋದು, ಅಷ್ಟು ಶಕ್ತಿ ಇದೆ. ಸೊ ಈ ರೀತಿ ಭಗವಂತನ ನಾಮಕ್ಕೆ ಎಷ್ಟೆಷ್ಟು ಇದಿದೆ, ಗುಣಗಾನ ಇದೆ, ಅದರ ಒಂದು ಮಹತ್ವ ಇದೆ. ಆದರೆ ಅದು ಕರೆಯೋ ಒಂದು ಕೂಗು, ಆ ಪ್ರಾಮಾಣಿಕತೆ, ಅದು ಮುಖ್ಯ. ಸೊ ಅದು ಮುಖ್ಯ ಅಂದ್ರೆ ನಾವು ವಿನಮ್ರ ಭಾವದಲ್ಲಿ ಇದ್ದಾಗ ನಮಗೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಾಗಿ ಹೇಳೋದು, ಕುಂತಿದೇವಿ ತ್ವಾಂ ಅಕಿಂಚನ ಗೋಚರಂ. ಸೊ ನೀನು ಅಕಿಂಚನ ಅಂದ್ರೆ ಯಾರು ಈ ತರ ಏನು ಇಲ್ಲ ಅವ್ರಿಗೇನು ಈ ತರ ಒಂದು ದೊಡ್ಡ ಜನ್ಮ ಇಲ್ಲ, ಅವ್ರಿಗೆ ಇಲ್ಲ ದೊಡ್ಡ ಒಂದು ಐಶ್ವರ್ಯ ಇಲ್ಲ, ಶ್ರೀಮಂತಿಕೆ ಇಲ್ಲ. ಸೊ ಬಡವ ಸ್ಥಿತಿಯಲ್ಲಿ, ಮತ್ತೆ ಅವ್ರಿಗೇನು ದೊಡ್ಡ ಜ್ಞಾನ ವಿದ್ಯೆ ಇಲ್ಲ ಅವ್ರಿಗೆ, ಮತ್ತೆ ಅವ್ರಿಗೆ ಆ ರೀತಿ ಒಂದು ಸೌಂದರ್ಯ. ಸೊ ಹೇಳ್ತಾರೆ ಕೃಷ್ಣ, ನೀನು ಅಂತವ್ರಿಗೆ ಸುಲಭವಾಗಿ ಸಿಗ್ತೀನಿ ಅಂತ ಹೇಳ್ತಾರೆ. ಸೊ ನಾವು ನೋಡ್ತೇವಲ್ಲ, ನಾವು ಹಿಂದೆ ಆ ರೀತಿ ವೈದಿಕ ಕಾಲದಲ್ಲಿ ಬ್ರಾಹ್ಮಣರು ಅವರು ಸ್ವತಃ ಅವರೊಂದು ಬಡತನದಲ್ಲಿ ಇರ್ತಾರೆ. ಸ್ವತಃ ಅಂದ್ರೆ ಅವರು ಹಣ ಶೇಖರಿಸ್ಕೊಂಡು ಅದು ಅಲ್ಲಿ ಇನ್ವೆಸ್ಟ್ ಮಾಡೋಣ. ನಮಗೆ
ಸಾಮಾನ್ಯವಾಗಿ ಹಣ ಸಿಕ್ಕಿದ್ರೆ ನಮ್ಗೆ ಈ ರೀತಿ ಬುದ್ಧಿ ಜ್ಞಾನ ಇದಾಗುತ್ತೆ. ಇನ್ನೊಂದು ಮನೆ ತಗೊಳ್ಳೋಣ, ಇನ್ನೊಂದು ಸೈಟ್ ತಗೊಳ್ಳೋಣ, ಇಲ್ಲ ಇನ್ನೊಂದು ಬಿಸ್ನೆಸ್ ವ್ಯಾಪಾರ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಬೇರೆ ಬೇರೆ ಚಿಂತನೆ. ಸೊ ಆದ್ರೆ ವೈದಿಕ ಕಾಲದಲ್ಲಿ ಪರ್ಟಿಕ್ಯುಲರ್ಲಿ ಈ ತರ ಬ್ರಾಹ್ಮಣರಾಗಿ ಯಾರು ಈ ತರ ಆಧ್ಯಾತ್ಮಿಕ ಜೀವನ ತೊಡಗುತ್ತಾರೆ ಅವರು ಬಡತನದಲ್ಲೇ ಇರ್ತಾರೆ, ಒಂದು ಗುಡಿಸಲಲ್ಲೇ ಇರ್ತಾರೆ. ಚಾಣಕ್ಯ ಪಂಡಿತ ನಾವು ಕೇಳ್ತೀವಿ, ಈಗಿನ ಕಲಿಯುಗದಲ್ಲಿ ಚಂದ್ರಗುಪ್ತ ಮೌರ್ಯರ ಪ್ರಧಾನಿ, ಅವರು ಕೂಡ ಒಂದು ಗುಡಿಸಿಲಲ್ಲೇ ಇದ್ದಾರೆ. ಅವರ ಶಿಷ್ಯರು ರಾಜರಾಗ್ಬಿಟ್ರು, ಆದ್ರೆ ಇವರು ಒಂದು ಗುಡಿಸಿಲಲ್ಲೇ ಇದ್ರು. ಸೊ ಈ ರೀತಿ ಅವರು ಪಾಲಿಸ್ತಾ ಇದ್ರು. ಅಷ್ಟು ವರ್ಷಗಳೇಕೆ ಶಿಲ ಪ್ರಭುಪಾದರ ಆಚಾರ್ಯರು ಯಾರೋ ಒಬ್ರು ಹೇಳ್ತಾರೆ, ಈಗ ಇತ್ತೀಚೆಗೆ ಒಂದು 100-150 ವರ್ಷಗಳ ಕಾಲ ನೀವು ಇದಕ್ಕೆ ಹೋದ್ರೆ ಮಾಯಾಪುರ್ ಅಲ್ಲಿ ಹತ್ತಿರದಲ್ಲಿ ಹೋದ್ರೆ ಕೃಷ್ಣಾನಗರ ಅಂತ ಒಂದು ನಗರ ಇದೆ. ಸೊ ಒಬ್ಬರ ರಾಜನ ಹೆಸರಿಂದೆ ಅದು. ಅವ್ರ ರಾಜ ಹೆಸರು ರಾಜಾ ಕೃಷ್ಣ ಚಂದ್ರ ಅಂತ. ದೊಡ್ಡ ಜಮೀನ್ದಾರ, ಹಿಂದೆ ಜಮೀನ್ದಾರರು ಒಂದು ರಾಜರ ಹಾಗೆ ಅವ್ರು ಇರ್ತಾ ಇದ್ರು, ಒಂದಷ್ಟು ಹಳ್ಳಿಗಳು ನಗರಗಳು ಅಂತ. ಸೊ ಅವರಿಂದ ಶುದ್ಧ ಭಕ್ತರು ಅವರು ಕೂಡ, ರಾಜಾ ಕೃಷ್ಣಚಂದ್ರ ಅವರಿಂದಲೇ ಎಷ್ಟೋ ಅಲ್ಲಿ ಭಗವಂತನ ಸ್ವಲ್ಪ ಮಂದಿರಗಳು ಕೂಡ ಮೂರ್ತಿಗಳು ಸಿಗ್ತವೆ ಎಲ್ಲ. ಸೊ ಅವರಿಗೆ ಅದೇನೋ ವಿಷಯ ಗೊತ್ತಾಗುತ್ತೆ, ಯಾರೋ ಹತ್ತಿರದಲ್ಲಿ ಒಬ್ರು ದೊಡ್ಡ ಒಬ್ಬರು ಪಂಡಿತರು ಭಕ್ತರು ಇದ್ದಾರೆ, ಆದ್ರೆ ತುಂಬಾ ಬಡತನದಲ್ಲಿ. ಸೊ ಅವ್ರೇನ್ ಮಾಡ್ತಾರೆ, ಜಮೀನ್ದಾರರು ಸ್ವಲ್ಪ ಸಹಾಯ ಮಾಡೋಣ ಅಂತ ಹೋಗ್ತಾರಂತೆ ಅವ್ರ ಹತ್ರ ಹೋಗಿ ಅವ್ರಿಗೆ ಕೇಳ್ತಾರಂತೆ ಆ ಬ್ರಾಹ್ಮಣರಿಗೆ, ನಿಮಗೆ ಸ್ವಲ್ಪ ಏನಾದ್ರು ನಾನು ಸ್ವಲ್ಪ ವ್ಯವಸ್ಥೆ ಸುಧಾರಣೆ ಮಾಡ್ಬೋದಾ ನಿಮ್ಗೆ? ಸೊ ಅವ್ರು ಹೇಳ್ತಾರಂತೆ, ನನಗೇನು ಏನ್ ಅಗತ್ಯ ಇದೆ, ನಾನು ಏನು ನಾನು ಸಂಪೂರ್ಣ ತೃಪ್ತಿಯಲ್ಲಿದ್ದೇನೆ, ನನಗೇನ್ ಬೇಕು, ನನಗೆ ಆಹಾರ ಬೇಕು, ನನಗೆ ನನ್ನ ಶಿಷ್ಯರಿದ್ದಾರೆ. ಸೊ ಇವರು ಹೋಗಿ, ಸೊ ಹಿಂದೆ ಆತರ ಇರ್ತಾ ಇತ್ತು, ಬ್ರಹ್ಮಚಾರಿಗಳಂದ್ರೆ ಚಿಕ್ಕ ಮಕ್ಕಳು, ಅವರು ಹೋಗಿ ಫ್ರೀ ಎಜುಕೇಶನ್ ಪಡಿತಾ ಇದ್ರು ಗುರುವಿನಿಂದ. ಮತ್ತೆ ಗುರುಗೋಸ್ಕರ ಅವರು ಹೋಗಿ ಅಕ್ಕಪಕ್ಕದಲ್ಲಿ ಅವರು ಭಿಕ್ಷೆ ಕೇಳ್ತಾರೆ, ಭವತಿ ಭಿಕ್ಷಾ ದೇಹಿ. ಸೊ ಅವ್ರು ಕೇಳಿದಾಗ ಅವ್ರಿಗೆ ಯಾರಾದ್ರೂ ಕಾಣಿಕೆ ಕೊಡ್ತಾ ಇದ್ರು, ಕೆಲವು ಸ್ವಲ್ಪ ಅಕ್ಕಿ, ಸ್ವಲ್ಪ ಮೈದಾ, ಸ್ವಲ್ಪ ಇನ್ನೊಂದು ಎಣ್ಣೆ, ಏನೋ ಸ್ವಲ್ಪ ಕೊಡ್ತಾರೆ ಎಲ್ಲ. ಸೊ ಅದನ್ನ ಅವರು ಗುರು ಹತ್ರ ತರ್ತಾರೆ. ಸೊ ಅವ್ರು ಹೇಳ್ತಾರೆ, ನನಗೆ ಹೀಗೆ ಭಿಕ್ಷೆ ಬೇಡಿ ನನ್ನ ಶಿಷ್ಯರು ಕೊಡ್ತಾರೆ. ಮತ್ತೆ ನೋಡಿ, ನಾವು ನಮ್ಮ ಈ ಮನೆ, ನನ್ನ ಗುಡಿಸಲು ಮೇಲೆ ಇದೊಂದು ಯಾವ್ದು ಹುಳಿ ಟ್ಯಾಮರಿನ್ ಟ್ರೀ, ಹುಣಸೆ ಹಣ್ಣದ ಇದು ಮರ ಇದೆ. ಸೊ ಇದರಿಂದ ನನ್ನ ಹೆಂಡತಿ ಅವರು ಅದಕ್ಕೆ ಏನ್ ಮಾಡ್ಬೇಕು, ರಸಂ ಸಾಂಬಾರ್ ಇದು ಮಾಡ್ತಾರೆ. ಸೊ ನಮ್ಮ ಎಲ್ಲ ದಿನದ ಅಗತ್ಯಗಳು ಪೂರೈಕೆ ಆಯ್ತು. ಸೊ ನನಗೇನು ಆಗತ್ತೆ, ಸೊ ನನಗೇನು ಬೇಡ ನನಗೆ. ಸೊ ಅಂದ್ರೆ ಅವರು ಆ ರೀತಿಯ ಒಂದು ದೊಡ್ಡ ವ್ಯಕ್ತಿ, ಒಬ್ಬ ಸಾಹುಕಾರ, ಒಬ್ಬ ಶ್ರೀಮಂತ ಬಂದು ಅವ್ರಿಗೆ ಕೇಳಿದ್ರು ಕೂಡ ಅವ್ರು ನಿರಾಕರಿಸ್ತಾ ಇದ್ರು, ಆ ರೀತಿ ಒಂದು. ಸೊ ಇದೆಲ್ಲ ಈ ರೀತಿ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಈ ತರ ಬ್ರಾಹ್ಮಣರು, ಈ ತರ ಋಷಿ ಮುನಿಗಳು, ಸಂತರು ಆ ರೀತಿ ಇರ್ತಾರೆ. ಅಕಿಂಚನ ಗೋಚರ, ಏನು ಅವ್ರಿಗೆ ಈ ತರ ಭೌತಿಕವಾಗಿ ಏನು ಇಲ್ಲ ಅವ್ರಿಗೆ, ಆದರೆ ಅವ್ರಿಗೆ ಕೃಷ್ಣನು ಗೋಚರನು, ಕೃಷ್ಣನು ಅವರನ್ನು ರಕ್ಷಣೆ ಮಾಡ್ತಾ ಇದೆ. ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಸೊ ಕೃಷ್ಣ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾರಾದರೂ ಯಾವ ಒಂದು ಇದು ಅಡಚಣೆ ಇಲ್ಲದೆ ನನ್ನನ್ನು ನಿರಂತರವಾಗಿ ನನ್ನ ಒಂದು ಸ್ಮರಣೆ ಮಾಡ್ತಾರೆ, ನಾನು ಅವರಿಗೆ ಏನಿದೆ ರಕ್ಷಣೆ ಮಾಡ್ತೇನೆ, ಮತ್ತೆ ಅವ್ರಿಗೇನು ಅಗತ್ಯ ಇದೆ ನಾನು ಒದಗಿಸ್ಕೊಡ್ತೇನೆ. ಸೊ ಇದು ಅಕಿಂಚನ ಗೋಚರ. ಸೊ ನಂತರ ಕುಂತಿದೇವಿ ನೆಕ್ಸ್ಟ್ ಪ್ರಾರ್ಥನೆನೂ ಹಾಗೆ ಮುಂದುವರಿತೆ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತೆಯೇ ನಮಃ. ಸೊ ಅಲ್ಲಿ ಮತ್ತೆ ಅವ್ರು ಹೇಳೋದು, ನೀನು ಈ ತರ ಅಕಿಂಚನ ವ್ಯಕ್ತಿಗಳು ಯಾರಿದ್ದಾರೆ ಅವರ ಸ್ವತ್ತು ನೀನು. ನಮೋ ಅಕಿಂಚನ ವಿತ್ತ ಅವರಿಗೆ ಏನೋ ನಾವು ನಮ್ಮದು ಅಂತ ಹೇಳ್ತೇವಲ್ಲ, ನಾನು ನಮ್ಮದು ಅಂತ ಹೇಳ್ತೇವೆ. ಸೊ ಆ ರೀತಿ ಕೃಷ್ಣ ನೀನು ಯಾರಿಗೆ ಸ್ವತ್ತು ಅಂದ್ರೆ ಈ ತರ ಅಕಿಂಚನ, ಏನು ಅವ್ರಿಗೆ ಭೌತಿಕವಾಗಿ ಏನೂ ಇಲ್ಲ ಅವ್ರಿಗೆ. ಎನಿವೆ ಏನಿದ್ರು ಕೂಡ ನಾವು ಅದನ್ನ ಕೃಷ್ಣ ಸೇವೆ ತೊಡಗಿಸ್ಬೇಕು. ಸೊ ನಮ್ದು ಯುಕ್ತ ವೈರಾಗ್ಯ, ಸೊ ಭಗವಂತನ ಕೊಟ್ಟಿದ್ರು ಕೂಡ ನಾವು ಅವನ್ನ ಸೇವೆ ಮಾಡ್ತಾ ನಮ್ಮ ಭಕ್ತಿಯನ್ನು ಮುಂದುವರಿಸ್ಬೇಕು. ಮುಖ್ಯವಾಗಿ ಏನಂದ್ರೆ ಅಭಾವವನ್ನು ಬೆಳೆಸ್ಬೇಕು. ನಾವು ಭಾವವನ್ನು ಬೆಳೆಸ್ಬೇಕಂದ್ರೆ ನಾವೊಂದು ಅಹಂಕಾರ ಭಾವವನ್ನು ಬಿಡಬೇಕು. ಬಿಡೋದ್ರಿಂದ ನಮ್ಗೆ ಈ ಭಕ್ತಿಯಲ್ಲಿ ನಮ್ಗೆ ಮುನ್ನಡೆ ಸಾಧಿಸ್ಲಿಕ್ಕೆ ಸುಲಭವಾಗುತ್ತೆ ನಮ್ಗೆ. ಇಲ್ಲಾಂದ್ರೆ ನಮ್ಗೆ ಅದೊಂದು ಹಿಡಿತ, ಅದೊಂದು ನಮ್ಗೆ ನಮ್ಮ ಮುಂದೆ ಹೋಗೋಕೆ ಬಿಡೋದಿಲ್ಲ. ಆಂಕರ್ ಅಂದ್ರೆ ನೌಕೆ ಮುಂದೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಅದೇನು ಕಟ್ಟಿರ್ತಾರೆ ದಡದಲ್ಲಿ, ಅದನ್ನ ಬಿಡ್ಬೇಕು. ಅದ್ ಬಿಟ್ಟು ನಾವು ಮತ್ತೆ ನೌಕೆನ ಅದಕ್ಕೆ ಸರೋವರದಲ್ಲೋ ನದಿಯಲ್ಲೋ ಮುಂದೆ ತಗೊಂಡು ಹೋಗ್ಬೋದು. ಆದ್ರೆ ಈ ರೀತಿ ನಮಗೆ ಅದು ಮತ್ತೆ ಅದು ಕಟ್ಟಿ ಹಾಕಿದ್ರೆ
ಓಕೆ. ಸೊ ನೆಕ್ಸ್ಟ್ ಶ್ಲೋಕ ಲೋಕಪಾಲರಾದ್ಮೇಲೆ ಮಹಾಯೋಗಿಗಳು. ಮಹಾಯೋಗಿಗಳು ಅವರು ಕೂಡ ಅವರ ಪ್ರಾರ್ಥನೆ ಏನು? ಭಗವಂತನೇ, ಯಾರು ನಿನ್ನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಗೆ ನೀನು ಅತಿ ಪ್ರಿಯ. ಶ್ರೀಲ ಪ್ರಭುಪಾದರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ 7ನೇ ಅಧ್ಯಾಯದ ನಮಗೆ ತಿಳಿಸ್ಕೊಡ್ತಾರೆ. 7ನೇ ಅಧ್ಯಾಯದ ಕೆಲವು ಶ್ಲೋಕಗಳು. ಮೊದಲಿಗೆ ಕೃಷ್ಣ ಹೇಳೋದು, ಜೀವಿಗಳು ನನ್ನ ಮೇಲ್ಮಟ್ಟದ ಶಕ್ತಿ. ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನಾಮೆ ಪ್ರಕೃತಿ ರಾಷ್ಟ್ರದ ಅಪರೇಯಂ ಇತಸ್ತು ಅನ್ಯಾಂ ವಿಪರೀಮಿತಸ್ತು ಅನ್ಯಾಂ ಜೀವಭೂತ. ನಾವು ಕೃಷ್ಣ ಹೇಳೋದು ಮೊದಲಿಗೆ ಕೆಳಮಟ್ಟದ ಶಕ್ತಿ ಬಹಿರಂಗ ಶಕ್ತಿ, ಅದರ ಮೇಲೆ ಮೇಲ್ಮಟ್ಟದ ಶಕ್ತಿ ಜೀವಿಗಳು. ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ, ಶಾಸ್ತ್ರ ವೇದಗಳು ಹೇಳಿದಾಗೆ ಈ ರೀತಿ ಅರ್ಥ ಮಾಡ್ಕೊಂಡು ಒಬ್ಬ ವ್ಯಕ್ತಿನ ಜ್ಞಾನಿ ಅಂತ ಹೇಳ್ತಾರೆ. ಸೊ ಅವರು ನನಗೆ ತುಂಬಾ ಪ್ರಿಯರು. ಅದು ಶಿಲಪ್ರಭು ಬಹಳ ಚೆನ್ನಾಗಿ ಹೇಳ್ತಾರೆ, ಅದಕ್ಕಿಂತ ಹೆಚ್ಚು ಪ್ರಿಯರು. ಯಾಕೆಂದ್ರೆ ಜ್ಞಾನಿ ಭಕ್ತ, ಒಂದ್ಸಲ ಜ್ಞಾನಿ ಭಕ್ತ ಅಂತ ಹೇಳ್ತೇವೆ. ಜ್ಞಾನಿ ಭಕ್ತ ಅಂದ್ರೆ ಸ್ವಲ್ಪ ನನಗೆಲ್ಲ ಗೊತ್ತು, ನಾನೆಲ್ಲ ಕಲ್ತಿದ್ದೇನೆ ಅಂತ ಒಂದು ಸ್ವಹಂಕಾರ ಸ್ವಲ್ಪ ಇದಿರ್ಬೋದು. ಆದರೆ ಶುದ್ಧ ಭಕ್ತನಂದ್ರೆ ಹೇಳೋದು ಇದೆಲ್ಲ ಇಲ್ಲ. ಈ ತರ ಭೌತಿಕವಾಗಿ ಏನೋ ಒಂದು ಭೌತಿಕ ಫಲದ ಆಕಾಂಕ್ಷೆ ಇಲ್ಲ, ಈ ತರ ಜ್ಞಾನದ ಪ್ರಾಪ್ತಿ ಬಗ್ಗೆ ಕೂಡ ಇಲ್ಲ. ಸೊ ಅದು ಶುದ್ಧ ಭಕ್ತ ಅಂದ್ರೆ. ಸೊ ಆ ಶುದ್ಧ ಭಕ್ತನಿಗೆ ಪ್ರಭುಪಾದರು ಇದ್ರಲ್ಲಿ ವತ್ಸಲ, ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇರೋದು ಯಾರು ಮಹಾಯೋಗಿಗಳು, ನೀನು ತುಂಬಾ ತುಂಬಾ ವಾತ್ಸಲ್ಯದಿಂದ ಅವ್ರ ಜೊತೆ ನೀನು ಆತ್ಮೀಯನಾಗಿದ್ದೀಯ ನೀನು. ಸೊ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥ. ಸೊ ಕೃಷ್ಣ ಚತುರ್ವಿಧ ಭಜಂತೆ ಮಾ, ನೀವಲ್ಲಿ 7ನೇ ಅಧ್ಯಾಯ ಓದ್ತೀರಾ, 4 ವಿಧದ ಭಕ್ತರಿದ್ದಾರೆ. ಸೊ ಮಿಕ್ಸ್ಡ್ ಡಿವೋಟಿಸ್. ಸೊ ನಮ್ಮ ರೀತಿ ನಮಗೆ ಒಂದು ಕಷ್ಟ ಬಂದಾಗ ನಾವು ಕೃಷ್ಣನನ್ನು ಅವಲಂಬಿಸ್ತೇವೆ, ಇಲ್ಲ ಒಂದು ಆರ್ಥಿಕ ಸುಧಾರಣೆಗೆ ನಾವು ಅವಲಂಬಿಸ್ತೇವೆ, ಇಲ್ಲ ಒಂದು ಕುತೂಹಲದಿಂದ ನಾವು ಕೃಷ್ಣನ ಭಕ್ತಿ ಮಾಡ್ತೇವೆ, ಇಲ್ಲಾಂದ್ರೆ ಜ್ಞಾನ ಪಡೆಯೋದಕ್ಕೆ ಮಾಡ್ತೇವೆ. ಸೊ ಈ ರೀತಿ ನಾವು ಬೇರೆ ಬೇರೆ ಇದರಲ್ಲಿದ್ದೇವೆ, ಮಿಕ್ಸ್, ಸ್ವಲ್ಪ ನಮಗೆ ಎಲ್ಲ ಮಿಶ್ರಣ ಇದೆ. ಆದ್ರೆ ಅದರಲ್ಲಿ ಉತ್ತಮ ಜ್ಞಾನಿ ಈ 4. ಅದಕ್ಕಿಂತನೂ ಬೆಟರ್ ಶುದ್ಧ ಭಕ್ತ. ಶುದ್ಧ ಭಕ್ತನಿಗೆ ಹೇಳೋದು, ಉದಾಹರಣೆ ಕೊಡೋದು, ಹೇಗೆ ನಾವು ಏನಾದ್ರೂ ಒಂದು ಬೆಲೆ ಬಾಳುವ ವಸ್ತುವನ್ನು ನಾವು ಹೇಗೆ ಜೋಪಾನವಾಗಿ ನಾವು ರಕ್ಷಣೆ ಮಾಡ್ತೀವಿ. ಒಂದು ಹಣ, ನಿಮ್ಮ ಹತ್ರ ಹಣ ಇದ್ರೆ ಏನ್ ಮಾಡ್ತೀರಾ ನೀವು? ಅದೊಂದು ಸೇಫ್ ಇದರಲ್ಲಿ ಲಾಕರ್ ಅಲ್ಲಿ ಹಾಕಿರ್ತೀರ, ಇಲ್ಲ ಅಂದ್ರೆ ಆಭರಣ. ಸೊ ಇದೆಲ್ಲ ಈ ತರದ್ದು ಬೆಲೆ ಬಾಳುವ. ಆ ತರ ಹೇಳ್ತಾರೆ ಕೃಷ್ಣನು ಸ್ವತಃ ಭಕ್ತರನ್ನು ಆ ತರ ಒಂದು ಬೆಲೆ ಬಾಳುವ ರೀತಿ. ಇಲ್ಲಾಂದ್ರೆ ನಿಮ್ಗೆ ಯಾರೋ ಕೈಯಲ್ಲಿ ಕೊಟ್ರೆ ನೀವು ಗಟ್ಟಿಯಾಗಿ ಇಟ್ಕೊಳ್ತೀರ. ಅದೇ ರೀತಿ ಹೇಳ್ತಾರೆ, ಶುದ್ಧ ಭಕ್ತರು ಕೃಷ್ಣನ ಕೈಯಲ್ಲಿ ಗಟ್ಟಿಯಾಗಿ ರಕ್ಷಣೆಯಿಂದ ಇದ್ದಾರೆ. ಕೃಷ್ಣನು ಭಕ್ತವತ್ಸಲ. ಕೃಷ್ಣನು ಜ್ಞಾನಿ ವತ್ಸಲ ಅಲ್ಲ, ಭಕ್ತವತ್ಸಲ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಹೇಳೋದ ರೀತಿಯಲ್ಲಿ ನಾವು ಆ ನೆಲೆಗೆ ಬರ್ಬೇಕು. ನಾವು ಆ ನೆಲೆಗೆ ಬಂದ್ರೆ ಅವಾಗ ನಮ್ಗೆ ಕೃಷ್ಣನ ಸಂಪೂರ್ಣ ವಾತ್ಸಲ್ಯ ಭಾವ, ರಕ್ಷಣೆ, ಮತ್ತೆ ನಮ್ಮ ಸಹಜ ಸ್ಥಿತಿ ಅದೇ ಇಲ್ಲಿ ಹೇಳ್ತಾ ಇರೋದು. ಕೃಷ್ಣನೇ ನನ್ನ ಪ್ರಭು, ನಾನು ಕೃಷ್ಣನ ನಿತ್ಯ ಸೇವಕ, ನಾನು ನಿತ್ಯ ದಾಸ. ಇನ್ಫ್ಯಾಕ್ಟ್ ಒಂದೊಂದು ಇದರಲ್ಲಿ ಭಕ್ತರು ಹೇಗಿರ್ತಾರೆ ಅಂದ್ರೆ, ಇದರಲ್ಲಿ ಚೈತನ್ಯ ಲಾರ್ಡ್ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಬರುವಾಗ ಒಬ್ಬ ಕೂರ್ಮ ಬ್ರಾಹ್ಮಣರು ಅಂತ ಇರ್ತಾರೆ. ಕೂರ್ಮ ಬ್ರಾಹ್ಮಣ ಅಂದ್ರೆ ಕೂರ್ಮಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಒಬ್ಬ ಬ್ರಾಹ್ಮಣ. ಕೂರ್ಮಕ್ಷೇತ್ರ ಅಂದ್ರೆ ಇಲ್ಲಿ ಆಂಧ್ರ ಹತ್ರ ಬರುತ್ತೆ, ಆಂಧ್ರ ಪ್ರದೇಶ. ಅಲ್ಲಿ ಭಗವಂತನ ಕೂರ್ಮ ರೂಪದಲ್ಲಿ ಅವರ ದೇವಸ್ಥಾನ ಇದೆ, ಅಲ್ಲಿ ಕೂರ್ಮ ಅವತಾರ. ಸೊ ಚೈತನ್ಯ ಮಹಾಪ್ರಭು ಒಬ್ಬ ಬ್ರಾಹ್ಮಣ ಅಂತ ಬರ್ತಾರೆ ಅಲ್ಲಿ ಮತ್ತೆ. ಓಕೆ, ಒಬ್ಬ ಕೂರ್ಮ ಬ್ರಾಹ್ಮಣ, ಇನ್ನೊಬ್ಬರು. ಓಕೆ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಸಮಯ ಹೋಗ್ಬಿಡ್ತಾರೆ. ಕೂರ್ಮಕ್ಷೇತ್ರ ಬಿಟ್ಟು ಅವರು ದಕ್ಷಿಣ ಭಾರತ ಪ್ರವಾಸದಲ್ಲಿ ಬರ್ತಾರೆ. ಸೊ ನಂತರ ಒಬ್ಬ ಭಕ್ತರು ಬರ್ತಾರೆ ನೋಡ್ತಾರೆ, ಅವರು ಚೈತನ್ಯ ಮಹಾಪ್ರಭು ಬಿಟ್ಟು ಹೋಗ್ಬಿಡ್ತಾರೆ. ಇದ್ರು ಆ ಕುರ್ಮಕ್ಷೇತ್ರದಲ್ಲಿ ಬಂದಿದ್ರು, ಮತ್ತೆ ಈಗ ಇಲ್ಲ ಅವರು. ಸೊ ಆ ವ್ಯಕ್ತಿಗೆ ತುಂಬಾ ನೋವಾಗುತ್ತೆ, ಯಾಕಂದ್ರೆ ಭಗವಂತನ ಶುದ್ಧ ಭಕ್ತ. ಸೊ ಭಗವಂತನು ಗೊತ್ತು ಚೈತನ್ಯ ಮಹಾಪ್ರಭು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಸೊ ಅವರು ಇಷ್ಟು ದೌರ್ಭಾಗ್ಯಶಾಲಿ.
ಭಗವಂತನೇ ಬಂದಿದ್ದಾನೆ ಇಲ್ಲಿ ನಾನು ಇರುವ ಒಂದು ಊರಿನಲ್ಲಿ, ನಾನು ಇಲ್ಲಿ ಇಲ್ದಾಗ ಆಯ್ತದೆ. ಸೊ ಅಷ್ಟು ರೀತಿ ಅವರು ಮತ್ತೆ ಒಂದು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಒಂದು ಅಳಕ್ಕೆ ಒಂದು ಆರಂಭಿಸ್ತಾರೆ. ಸೊ ತಕ್ಷಣವೇ ಚೈತನ್ಯ ಮಹಾಪ್ರಭು ಬಿಟ್ಟು ಹೋಗಿರ್ತಾರೆ ಸ್ಥಳವನ್ನು, ಎಷ್ಟೋ ಸಮಯ ಆಗಿರುತ್ತೆ, ಅವರಲ್ಲಿ ಮತ್ತೆ ಪ್ರತ್ಯಕ್ಷ ಮತ್ತೆ ಅಲ್ಲೇ ಇರೋ ರೀತಿ. ಸೊ ಚೈತನ್ಯ ಮಹಾಪ್ರಭು ಮತ್ತೆ ಅವ್ರಿಗೆ ತುಂಬಾ ಆನಂದ ಆಗುತ್ತೆ, ಆ ವ್ಯಕ್ತಿಗೆ, ಆ ಭಕ್ತರಿಗೆ. ಮತ್ತೆ ಅವರಿಗೆ ಕುಷ್ಠರೋಗ ಇರುತ್ತೆ. ಕುಷ್ಠರೋಗ ಅಂದ್ರೆ ಲೆಪ್ರಸಿ, ಎಲ್ಲ ಕಡೆ ಅಲ್ಲಲ್ಲಿ ಗಾಯ ಇದೆಲ್ಲ. ಸೊ ಮತ್ತೆ ಚೈತನ್ಯ ಮಹಾಪ್ರಭು ಅವ್ರನ್ನ ಸ್ಪರ್ಶ ಮಾಡಿದ್ದೆ, ಅವ್ರನ್ನ ಆಲಂಗಿಸಿದ್ದೆ. ಹೇಳ್ತಾರೆ ಎಲ್ಲ ಅವ್ರ ಮೈ ಮೇಲಿರೋ ಎಲ್ಲವೂ ಕೂಡ ಅದೃಶ್ಯವಾಗಿದೆ. ಅದೃಶ್ಯವಾಗಿ ಅವರು ತುಂಬಾ ಒಂದು ಸುಂದರವಾದ ಒಂದು ವ್ಯಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗೆ ಅವ್ರು ಹೇಳ್ತಾರೋ ಚೈತನ್ಯ ಮಹಾಪ್ರಭುಗೆ, ಯಾಕೆ ಮಾಡಿದೆ ನನಗೆ ಈ ರೀತಿಯ ಸಹಜ ಸ್ಥಿತಿ ಏನೀಗ ನಾನು ಅಷ್ಟೊಂದು ಕುರೂಪಿಯಾಗಿ ನಾನು ಒಂದು ಹಾಗೆ ರೋಗಗಳಿಂದ ಇದ್ದು, ಅದು ಒಳ್ಳೇದು ನನಗೆ, ಯಾಕಂದ್ರೆ ಅದು ಅಕಿಂಚನ, ನನಗೆ ಏನೂ ಇಲ್ಲ. ಸೊ ಹಾಗಿದ್ದಾಗ ನಾನು ನಿನ್ನ ಭಕ್ತಿಯನ್ನು ಮಾಡಕ್ಕೆ ನನಗೆ ತುಂಬಾ ಸಹಾಯ ಆಗುತ್ತೆ. ಆ ರೀತಿಯ ಸ್ಥಿತಿ ಅವರು ಯಾಚಿಸ್ತಾ ಇದ್ದಾರೆ. ಸೊ ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ ನೀನು ಶುದ್ಧ ಭಕ್ತನು, ನೀನು ಸದಾ ನನ್ನ ಕೃಷ್ಣ ನನ್ನ ಸೇವೆಯಲ್ಲಿ ನೀನು ಮಗ್ನನಾಗಿದ್ರೆ ನಿನಗೆ ಈ ರೀತಿ ಮಾಯೆ ನಿನಗೆ ಹಿಡಿಲಿಕ್ಕಾಗಲ್ಲ. ಸೊ ಏನಿವೆ ಚೈತನ್ಯ ಮಹಾಪ್ರಭು ಬ್ಲೆಸ್ ಮಾಡಿ ಮತ್ತೆ ಚೈತನ್ಯ ಮಹಾಪ್ರಭು ಮುಂದುವರಿತಾರೆ. ಸೊ ಈ ರೀತಿ ಭಕ್ತರು ಭಗವಂತನಿಗೆ ಅವರು ಹೇಳೋದು, ನಾವು ಇರೋ ಸ್ಥಿತಿಯಲ್ಲಿ ಇರೋಣ. ನಾವು ಕುಂತಿದೇವಿ ಕೂಡ ನಾವು ಕೇಳೋದು ವಿಪದ ಸಂತುತ ಶಶ್ವ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಅವರು ಕೃಷ್ಣನಿಗೆ ಈ ತರ ಆಪತ್ತುಗಳು, ಈ ತರ ಕಷ್ಟಗಳು ನನಗೆ ಬರ್ತಾ ಇರ್ಲಿ ಅಂತ ಕೇಳ್ತಾರೆ. ಅವ್ರಿಗೆ ಎಷ್ಟು ಕಷ್ಟಗಳು, ಅವರ ಗಂಡ ಅವರು ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರ ಮರಣ ಆಗುತ್ತೆ, ಪಾಂಡು ಮಹಾರಾಜಂದು. ಮತ್ತೆ ಅವರ 5 ಮಕ್ಕಳು ಅವರನ್ನ ಅಷ್ಟು ಕಷ್ಟದಲ್ಲಿ ಅವ್ರನ್ನ ಬೆಳೆಸಿದ್ದು. ಯಾವಾಗಲೂ ಈ ದುರ್ಯೋಧನ ಇವರೆಲ್ಲ ಅವ್ರನ್ನ ಹೇಗೆ ಸಾಯಿಸೋದು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ರೀತಿ ಅವರ ಸ್ಥಿತಿ. ಒಂದು ಸಲ ಇವರು ಅಕ್ರೂರ ಹೋದಾಗ, ಯುಧಿಷ್ಠಿರಲ್ಲಿ ಹಸ್ತಿನಾಪುರಕ್ಕೆ ಹೋದಾಗ ಹೇಳ್ತಾರೆ ಕುಂತಿದೆ, ಇಲ್ಲಿ ಹೇಗೆ ಒಂದು ಸಿಂಹ, ನರಿ, ಈ ಹುಲಿಗಳು, ಇದರ ಮಧ್ಯೆ ಒಂದು ಏನೋ ಒಂದು ಲ್ಯಾಂಬ್ ಅಂತ ಹೇಳ್ತೀವಿ, ಕುರಿಮರಿ ಇರೋ ರೀತಿ ನನಗೆ. ಕುರಿಮರಿ ಇದ್ರೆ ಅಲ್ಲಿ ಸುತ್ತು ಎಲ್ಲ ಹುಲಿ, ಚಿರತೆ ಅದೆಲ್ಲ ಇದ್ರೆ ಏನಾಗುತ್ತೆ, ಯಾವ್ದಾದ್ರು ತಿನ್ಬಿಡ್ಬೋದು. ಸೊ ಆ ರೀತಿ ನನ್ನ ಸ್ಥಿತಿ, ನನ್ನ ಮಕ್ಕಳನ್ನು ನಾನು ಇಲ್ಲಿ ರಕ್ಷಣೆ ಮಾಡೋದು ಆ ರೀತಿ ನನ್ನ ಸ್ಥಿತಿ ಅಂತ ಹೇಳ್ತಾರೆ. ಸೊ ಆ ರೀತಿ ಕಷ್ಟದಲ್ಲಿ ಇದ್ದದ್ದು ಆದರೂ ಅವ್ರು ಕೊನೆಗೆ ಕೃಷ್ಣ ಪ್ರಾರ್ಥನೆ ಮಾಡೋದು, ಬರ್ಲಿ ನನಗೆ ಈ ತರ ಕಷ್ಟಗಳು ಮತ್ತೆ. ಯಾಕಂದ್ರೆ ಆ ಕಷ್ಟಗಳು ಬಂದಾಗ ನಾವು ಕೃಷ್ಣನನ್ನು ಸ್ಮರಣೆ ಮಾಡಕ್ ನಮ್ಗೆ ಸಹಾಯ ಆಗುತ್ತೆ. ಅದು ಸಹಾಯ ಆದ್ರೆ ಅವ್ರು ಹೇಳ್ತಾರೆ, ಈ ತರ ಇದರಿಂದ ಕೃಷ್ಣನ ದರ್ಶನ ಆಗುತ್ತೆ ನಮ್ಗೆ. ಅವಾಗ ಕೃಷ್ಣನ ಯಾವಾಗಲೂ ಬಂದು ಕುಂತಿದೇವಿಗೆ ಆ ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ರು. ಕೃಷ್ಣ ಯಾವಾಗಲೂ ಕೈ ಬಿಡ್ಲಿಲ್ಲ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ, ಈ ತರ ನಿನ್ನನ್ನು ಮತ್ತೆ ನೋಡೋದ್ರಿಂದ, ಕಷ್ಟಗಳು ಬಂದು ನಿನ್ನ ನೋಡೋದ್ರಿಂದ ನಾವು ಅಪುನರ್ಭವ ದರ್ಶನ, ಈ ಒಂದು ಭೌತಿಕ ಜಗತ್ತನ್ನು ಮತ್ತೆ ನೋಡೋದಿಲ್ಲ. ಸೊ ಇದು ಶುದ್ಧ ಭಕ್ತರ ನೆಲೆ. ಸೊ ಈ ತರ ಪ್ರಾರ್ಥನೆ ಮಾಡಕ್ಕಾಗುತ್ತೆ. ಕಷ್ಟಗಳು ಬರ್ಲಿ ನಮಗೆ, ಇನ್ನೊಂದು ರೀತಿಯಲ್ಲಿ ಬರ್ಲಿ, ಆರ್ಥಿಕವಾಗಿ ಕಷ್ಟ ಬರ್ಲಿ, ನನಗೆ ಅನಾರೋಗ್ಯ ಬರ್ಲಿ, ನನಗೆ ಇನ್ನೊಂದು ಇದು ಬರ್ಲಿ, ಸೊ ಯಾರು ಕೇಳಕ್ಕಾಗಲ್ಲ. ಬಟ್ ಎನಿವೆ ಈ ತರ ಶುದ್ಧ ಭಕ್ತರ ನೆಲೆ ಈ ತರ ಇದೆ. ಸೊ ಮತ್ತೆ ಭಗವಂತನು ಅವರಿಗೆ ತುಂಬಾ ಆತ್ಮೀಯ, ಭಕ್ತವತ್ಸಲ. ಸೊ ಯುಧಿಷ್ಠಿರ ಮಹಾರಾಜರು ಭಾಗವತದಲ್ಲಿ ಕೇಳುವಾಗ ಪ್ರಹ್ಲಾದ ಮಹಾರಾಜರ ಚರಿತ್ರೆ ನಾರದರಿಂದ ಕೇಳ್ತಾರೆ. ಈಗ ಭಾಗವತ ಮುಂದೆ ಓದ್ತೇವೆ, ನಾವು ಓದುವಾಗ ಅದರ ವಿವರಣೆ ನಾರದರು ಹೇಳೋದು. ಯಾರಿಗೆ? ಯುಧಿಷ್ಠಿರ ಮಹಾರಾಜರಿಗೆ. ಈ ತರ ಭಕ್ತ ಪ್ರಹ್ಲಾದರು ಅವರ ಇತಿಹಾಸವನ್ನು ವಿವರಿಸ್ತಾರೆ. ಅವ್ರು ಕೇಳುವಾಗ ಯುಧಿಷ್ಠಿರ ಮಹಾರಾಜರು ತುಂಬಾ ಇದಾಗುತ್ತೆ, ಎಂತ ದೊಡ್ಡ ಭಕ್ತರು, ಎಂತ ಮಹನೀಯರು, ಮಹಾತ್ಮರು. ಸೊ ಅವ್ರು ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ, ನೀವೇನ್ ಕಡಿಮೆ ಇಲ್ಲ. ಯಾಕಂದ್ರೆ ಈ ಪಂಚಪಾಂಡವರು, ಕೃಷ್ಣನು ಅವ್ರಿಗೆ ಆ ರೀತಿ ಭಕ್ತವತ್ಸಲ, ಅವ್ರಿಗೆ ರಕ್ಷಣೆ ಕೊಟ್ಟಿದ್ದು. ಅವ್ರ ಕಷ್ಟಗಳಿತ್ತು, ಆದ್ರೆ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದು. ಸೊ ಅವನು ಪರಮಪುರುಷನು ನಿಮ್ಮ ದಾಯಾದಿಯಾಗಿ, ನಿಮ್ಮ ನೆಂಟ ರಿಲೇಟಿವ್. ಸೊ ಆ ರೀತಿ ನಿಮಗೆ ಒಂದೊಂದು ನಿಮ್ಮ ಆತ್ಮೀಯವಾಗಿದ್ದಾನೆ. ಸೊ ನೀವೇನು ಕಡಿಮೆ ಅಲ್ಲ ಅಂತ ನಾರದ ಮುನಿಗಳು ಹೇಳ್ತಾರೆ. ಸೊ ಭಕ್ತ ವತ್ಸಲ. ಸೊ ಕೃಷ್ಣ ಹೀಗೆ ಶುದ್ಧ ಭಕ್ತರಿಗೆ
ತುಂಬಾ ಆತ್ಮೀಯ. ಕೃಷ್ಣ ಹೇಳ್ತಾನೆ ಸಮೋಹಂ, ನಾನೆಲ್ಲರಿಗೂ ಸಮ ಅಂತ, ನಾನು ಯಾರೋ ಪಕ್ಷಪಾತ ಇಲ್ಲ. ಆದ್ರೆ ಭಕ್ತರಿಗೆ ಕೃಷ್ಣ ವಿಶೇಷ ಅನುಕಂಪ. ಸೊ ಹಾಗಾಗಿ ಅವನು ಭಕ್ತವತ್ಸಲ, ಅವನು ಇನ್ನೇನು ರೀತಿಯಲ್ಲಿ ಜ್ಞಾನಿ ವತ್ಸಲ ಅಂತಿಲ್ಲ. ಅಂಬರೀಷ್ ಮಹಾರಾಜ ಮತ್ತೆ ದುರ್ವಾಸ ಮುನಿ. ಸೊ ದುರ್ವಾಸ ಮುನಿ ದೊಡ್ಡ ಯೋಗಿ, ಮಹಾಯೋಗಿ, ಆದ್ರೆ ಅವ್ರು ಯೋಗಿ ವತ್ಸಲ ಅಲ್ಲ ಕೃಷ್ಣ ಇಲ್ಲಿ ಭಕ್ತವತ್ಸಲ. ಅಂಬರೀಷ್ ಮಹಾರಾಜರಿಗೆ ಅವರಿಗೆ ರಕ್ಷಣೆಗಾಗಿಯೇ ಸುದರ್ಶನ ಇದ್ದರು. ಸೊ ಹಾಗೆ ಕೃಷ್ಣನು ಭಕ್ತವತ್ಸಲ. ಸೊ ಓಕೆ, ನನಗೆ ನಾನು ತಿಳಿದಷ್ಟು ಹೇಳಿದೆ. ಯಾರಾದ್ರೂ ಏನಾದ್ರೂ ಸೇರಿಸ್ತೀರಾ ಈ ರೀತಿ ಭಕ್ತವತ್ಸಲ ಕೃಷ್ಣ ಇನ್ನೆಲ್ಲಿ